ಅದು ಏಪ್ರಿಲ್ 12, 2018 ಇಸುವಿ. ಕೃಷ್ಣನ ಪರಮ ಭಕ್ತನಾದಂತಹ ವಿಜಯಪುರದ ಅನಿಲ್ ದೇಶಪಾಂಡೆ ಅನ್ನುವ ವ್ಯಕ್ತಿ ಕೃಷ್ಣನ ದರ್ಶನ ಮಾಡಲು ನಿಧಿವನಕ್ಕೆ ಹೋಗಿದ್ದಾನೆ. ಆದರೆ ಅವನಿಗೆ ನಿಧಿವನದ ರಹಸ್ಯ ಗೊತ್ತೇ ಇರಲಿಲ್ಲ. ಅಪ್ಪಿ ತಪ್ಪಿ ಸಾಯಂಕಾಲದ ನಂತರವೂ ಹೇಗಾದರೂ ಮಾಡಿ ಕೃಷ್ಣನನ್ನ ನೋಡಬೇಕು, ಕೃಷ್ಣನ ದರ್ಶನ ಮಾಡಬೇಕೆಂದು ನಿಧಿವನದಲ್ಲಿ ನುಸುಳಿಕೊಂಡಿದ್ದಾನೆ. ಆದರೆ ಅವತ್ತು ನಡೆದ ಆ ಘಟನೆ ಇಡೀ ನಿಧಿವನದ ಭಕ್ತರನ್ನೇ ಬೆಚ್ಚಿ ಬೀಳಿಸಿತ್ತು. ಹೌದು, ಆ ವ್ಯಕ್ತಿಗಾಗಿ ಎಲ್ಲರೂ ಹುಡುಕಾಟ ಮಾಡುತ್ತಿದ್ದರು. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಹೋಗಿದ್ದ ಅನಿಲ್ ನಾಪತ್ತೆಯಾಗಿ ಹೋಗಿದ್ದ. ಕೊನೆಗೆ ಮರುದಿನ ಬೆಳಗ್ಗೆ ಅರ್ಚಕರು ಹಾಗೂ ನಿಧಿವನದ ವ್ಯವಸ್ಥಾಪಕರು ನಿಧಿವನದಲ್ಲಿ ಹುಡುಕಾಟ ಮಾಡಿದಾಗ ಬೆಳಗ್ಗೆ ಸುಮಾರು 6 ಗಂಟೆ ಸುಮಾರಿಗೆ ಅನಿಲ್ ಪತ್ತೆಯಾಗಿದ್ದ. ಅವನ ಸ್ಥಿತಿ ನೋಡಿ ಎಲ್ಲರೂ ಗಾಬರಿಯಾಗಿದ್ದರು. ಕಾರಣ ಅವನು ಮೂರ್ಛೆ ಹೋದ ಸ್ಥಿತಿಯಲ್ಲಿದ್ದ. ತಕ್ಷಣವೇ ಅವನನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಹೋದಾಗ ಅವರಿಗೆ ಗೊತ್ತಾಗಿದ್ದು ಅನಿಲ್ ಕೋಮಾ ಸ್ಥಿತಿಗೆ ಹೋಗಿದ್ದ ಅಂತ. ಆದರೆ ಆ ದೇವರ ಅನುಗ್ರಹವೋ ಏನೋ ಗೊತ್ತಿಲ್ಲ, ಕೃಷ್ಣನ ಆಶೀರ್ವಾದವೋ ಏನೋ ಗೊತ್ತಿಲ್ಲ, ಸುಮಾರು 2 ದಿನಗಳ ನಂತರ ಅನಿಲ್ ಕೋಮಾದಿಂದ ಹೊರಗೆ ಬಂದಿದ್ದ. ಹಾಗಾದ್ರೆ ನಿಧಿವನಕ್ಕೆ ಹೋದಾಗ ಹೀಗೇಕಾಯಿತು ಅನ್ನೋದನ್ನ ನೀವು ತಿಳಿಯಬೇಕೆಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ. ರಾಧಾಕೃಷ್ಣನ ಪ್ರೀತಿಗೆ ಉದಾಹರಣೆ ಎಂಬಂತೆ ಪ್ರಪಂಚದಲ್ಲಿ ಬೇರೆ ಯಾವ ಪ್ರೀತಿಯೂ ಇರಲು ಸಾಧ್ಯವೇ ಇಲ್ಲ. ರಾಧೆಯನ್ನ ಕೃಷ್ಣನ ಸ್ತ್ರೀ ರೂಪ ಎಂದೇ ಪರಿಗಣಿಸಲಾಗಿದೆ. ಕೃಷ್ಣನ ಪ್ರೇಮದಲ್ಲಿ ಮುಳುಗಿದ್ದ ರಾಧೆ ತನ್ನನ್ನು ಮದುವೆಯಾಗುವಂತೆ ಕೇಳಿದಾಗ ವಿವಾಹಕ್ಕೆ 2 ಆತ್ಮಗಳ ಬೇಕು, ನಾವಿಬ್ಬರು ಒಂದೇ ಆತ್ಮ, 2 ದೇಹ ಇರುವಾಗ ನನ್ನನ್ನೇ ನಾನು ಹೇಗೆ ವಿವಾಹ ಆಗಲಿ ಎಂದು ಕೃಷ್ಣ ಹೇಳಿದ್ದನು. ಕೃಷ್ಣ ರಾಧೆಯ ಸಂಬಂಧ ಅತ್ಯುನ್ನತ ಪ್ರೇಮಕ್ಕೆ ಉದಾಹರಣೆಯಾಗಿದೆ. ಅಲ್ಲಿ ಭಕ್ತಿ ಇದೆ, ಪ್ರೀತಿ ಇದೆ, ತ್ಯಾಗವಿದೆ, ಬದ್ಧತೆ ಇದೆ. ಕೃಷ್ಣನಿಗೆ 1000 ಪತ್ನಿಯರಿದ್ದರೂ ಕೇವಲ ಪ್ರೇಮಿಯಾಗಿ ಉಳಿದ ರಾಧೆ ಕೃಷ್ಣರ ಪ್ರೇಮ ಇಂದಿಗೂ ಜೀವಂತವಾಗಿದೆ ಎಂದರೆ ಅಷ್ಟು ಸಾಕಲ್ಲವೇ. ಈ ಪ್ರೇಮ ದೈವತ್ವಕ್ಕೇರಿತೆಂದು ಅರಿವಾಗಲು ರಾಧೆ ಕೃಷ್ಣನನ್ನು ವಿವಾಹ ಆಗದೆ ತನ್ನ ಮನಸ್ಸಿನಲ್ಲಿ ಕೃಷ್ಣನಿಗೆ ಪತಿಯ ಸ್ಥಾನವನ್ನು ನೀಡಿದರೆ ಕೃಷ್ಣ ಕೂಡ ರಾಧೆಯನ್ನ ತನ್ನ ಹೃದಯಪೂರ್ವಕವಾಗಿ ಸ್ವೀಕರಿಸಿದ್ದನು. ರಾಧೆ ಕೃಷ್ಣರ ಬಗ್ಗೆ ಹಲವಾರು ಊಹಾಪೋಹಗಳಿವೆ, ಹಲವಾರು ಆಯಾಮಗಳಿವೆ, ಹಲವಾರು ರೀತಿಯ ಹಲವಾರು ಜನರು ಅವರ ಬಗ್ಗೆ ಬರೆದಿದ್ದಾರೆ. ಆದರೆ ಯಾವುದು ನಿಜ ಯಾವುದು ಸುಳ್ಳು ಎಂಬುದು ಇವತ್ತಿನವರೆಗೂ ಯಾರಿಗೂ ಸರಿಯಾಗಿ ಹೇಳಲು ಸಾಧ್ಯವೇ ಆಗಿಲ್ಲ. ಪುರಾಣಗಳಲ್ಲಿ ಶ್ರೀಕೃಷ್ಣನನ್ನು ವಿಷ್ಣುವಿನ ಅವತಾರವೆಂದು ಹಾಗೂ ರಾಧೆಯನ್ನ ಲಕ್ಷ್ಮಿಯ ಅವತಾರವೆಂದು ಪರಿಗಣಿಸಲಾಗಿದೆ. ಕೃಷ್ಣನಲ್ಲಿದ್ದ ರಾಧೆ ಅಪೂರ್ಣ ಮತ್ತು ರಾಧೆ ಇಲ್ಲದ ಕೃಷ್ಣ ಅಪೂರ್ಣ ಕೂಡ. ಕೃಷ್ಣನ ಜನನವನ್ನು ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಿದರೆ ರಾಧೆಯ ಜನನವನ್ನು ರಾಧಾಷ್ಟಮಿ ಎಂದು ಆಚರಿಸಲಾಗುತ್ತದೆ. ರಾಧೆಯ ಬಗ್ಗೆ ನೀವು ಕೇಳಿರದ ಸಾಕಷ್ಟು ವಿಷಯಗಳಿವೆ. ಈ ವಿಷಯಗಳು ರಾಧೆಯ ಜೀವನದ ಮೇಲೆ ಪ್ರಭಾವವನ್ನು ಕೂಡ ಬೀರಿವೆ. ರಾಧೆಗೆ ಸಂಬಂಧಿಸಿದ ಹಲವಾರು ರಹಸ್ಯಗಳು ಒಂದೊಂದಾಗಿ ನಾವು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಗರ್ಗ ಸಂಹಿತೆಯಲ್ಲಿ ಉಲ್ಲೇಖಿಸುವ ಪ್ರಕಾರ ಸ್ವತಃ ಬ್ರಹ್ಮದೇವನೇ ಭೂಮಿಗೆ ಬಂದು ರಾಧಾ ಮತ್ತು ಕೃಷ್ಣರಿಗೆ ಗಂಧರ್ವ ವಿವಾಹವನ್ನು ಮಾಡಿಸಿದ್ದನೆಂದು ನಂಬಲಾಗಿದೆ. ಹೌದು, ರಾಧಾಕೃಷ್ಣರ ಪ್ರೇಮ ಸಂಕೇತದ ಈ ದೇವಾಲಯ, ಇದನ್ನು ದೇವಾಲಯ ಅನ್ನೋದಕ್ಕಿಂತ ದೇವವನ ಅಂದ್ರೆ ತಪ್ಪಾಗುವುದಿಲ್ಲ. ಯಾಕಂದ್ರೆ ಹೆಚ್ಚು ವಿಸ್ಮಯಗಳನ್ನು ಹೊಂದಿರುವುದೇ ಇಲ್ಲಿಯ ವನ. ಅದಕ್ಕೇನೆ ಇದನ್ನ ನಿಧಿವನ ಅಂತಾನೆ ಕರೆಯೋದು. ಇದು ಕೃಷ್ಣನ ಪ್ರೇಮದ ವನ. ಇಲ್ಲಿಗೆ ಕೃಷ್ಣ ಇಂದಿಗೂ ಬರುತ್ತಾನ ಅನ್ನೋ ನಂಬಿಕೆ ಭಕ್ತಾದಿಗಳಲ್ಲಿ ದೃಢವಾಗಿದೆ. ಈ ವಿಡಿಯೋ ನೋಡಿ ನಿಮಗೆ ಆಶ್ಚರ್ಯ ಆಗೋದಂತೂ ಸಹಜನೇ, ಆದ್ರೆ ಇದೇ ಸತ್ಯ ಸ್ನೇಹಿತರೆ. ಇಲ್ಲಿಯ ಪ್ರತಿ ರಾತ್ರಿ ಕೃಷ್ಣ ಹಾಗೂ ರಾಧೆ ಬಂದು ರಾಸಲೀಲೆ ಆಡುತ್ತಾರೆ. ಇದು 1000 ವರ್ಷಗಳಿಂದ ಇಂದಿಗೂ ನಡೆಯುತ್ತಾನೆ ಇದೆ.
ಇದೇ ಕಾರಣ ಇದನ್ನು ಭಕ್ತರು ನಂಬುತ್ತಾರೆ. ಇದಕ್ಕೆ ಹಲವಾರು ಸಾಕ್ಷಿಗಳು ಈ ಭೂಮಿಯಲ್ಲಿ ನಿಮಗೆ ಸಿಗುತ್ತದೆ. ಈ ವನದಲ್ಲಿ ಹೂ ಲತೆಗಳಿಲ್ಲ, ಬದಲಾಗಿ ಇರೋದು ಬರೀ ತುಳಸಿಯ ಗಿಡಗಳು. ಇನ್ನು ಕೆಲವರ ಪ್ರಕಾರ ತುಳಸಿಯನ್ನು ನಿಧಿ ಅಂತ ಕರೀತಾರೆ, ಹೀಗಾಗಿ ಈ ವನವನ್ನ ನಿಧಿವನ ಅಂತ ಕರೀತಾರೆ. ಇನ್ನು ಕೆಲವರ ಪ್ರಕಾರ ನಿಧಿ ಅಂದ್ರೆ ರಾಧೆ. ಆದರೆ ಇಲ್ಲಿನ ತುಳಸಿ ಗಿಡಗಳನ್ನು ಬರೀ ತುಳಸಿಯಾಗಿ ನೋಡಲ್ಲ, ಬದಲಾಗಿ ಇದು ತುಳಸಿಗಾಗಿ ರೂಪಾಂತರಗೊಂಡ ಗೋಪಿಕೆಯರು ಅನ್ನೋ ನಂಬಿಕೆ ಇಲ್ಲಿನ ಜನರಲ್ಲಿದೆ. ಹೌದು, ಇಲ್ಲಿ ತುಳಸಿ ಗಿಡಗಳು ರಾತ್ರಿ ವೇಳೆ ಗೋಪಿಕೆಯರಾಗಿ ರಾಧಾಕೃಷ್ಣರ ಜೊತೆ ರಾಸಲೀಲೆ ಆಡುತ್ತವೆ ಅಂತೆ. ಬೆಳಗಾಗುತ್ತಲೇ ಮತ್ತೆ ತುಳಸಿ ಗಿಡಗಳಾಗುತ್ತವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಸಾವಿರಾರು ವರ್ಷಗಳಿಂದ ನಿಂತಿರುವ ಈ ತುಳಸಿ ಗಿಡಗಳೇ ಸ್ನೇಹಿತರೆ. ಯಾಕಂದ್ರೆ ಇವು ಮಾಮೂಲಿ ತುಳಸಿ ಗಿಡಗಳಲ್ಲ, ಬದಲಾಗಿ ಇವುಗಳು ನೋಡಕ್ಕೆ ತುಂಬಾ ಭಿನ್ನ ಹಾಗೂ ವಿಸ್ಮಯಕಾರಿಯಾಗಿವೆ. ಎಲ್ಲ ತುಳಸಿ ಗಿಡದಲ್ಲಿ ಗಿಡದ ಕೊಂಬೆಗಳು ಎತ್ತರಕ್ಕೆ ಚಾಚಿದರೆ, ಇಲ್ಲಿನ ತುಳಸಿ ಗಿಡಗಳು ಭೂಮಿಯತ್ತ ಬಾಗಿ ಬೆಳೆಯುತ್ತವೆ. ಇನ್ನು ಇಲ್ಲಿನ ಭೂಮಿ ಹಾಗೂ ಗಿಡದ ಕೊಂಬೆಗಳು ಒಣಗಿದ್ದು ಎಲೆಗಳು ಮಾತ್ರ ಇಂದಿಗೂ ಹಸಿರಾಗಿವೆ. ಇದು ವಿಜ್ಞಾನ ಲೋಕಕ್ಕೆ ಒಂದು ದೊಡ್ಡ ಸವಾಲಾಗಿದೆ. ಇದು ವನದ ಕಥೆ. ಆದರೆ ವನದಲ್ಲಿರುವ ದೇವಾಲಯ ಮತ್ತೊಂದು ವಿಸ್ಮಯಕ್ಕೆ ಸಾಕ್ಷಿಯಾಗುತ್ತದೆ. ಅದೇ ರಂಗ್ ಮಹಲ್ ಅಥವಾ ರಾಧಾರಾಣಿಯ ಶೃಂಗಾರ್ ಘರ್ ಎಂದು ಕರೆಯಲಾಗುತ್ತದೆ. ರಾತ್ರಿಯ ವೇಳೆ ರಾಧಾಕೃಷ್ಣರು ಈ ದೇವಾಲಯದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಾರೆ. ಇದಕ್ಕೆ ಸಾಕ್ಷಿಯಾಗುತ್ತೆ ದೇವಾಲಯದ ಮರುದಿನದ ಮುಂಜಾವಿನ ಚಿತ್ರಣ. ಹೌದು, ರಾತ್ರಿಯ ಕೊನೆಯ ಆರತಿಯ ನಂತರ ದೇವಾಲಯದ ಒಳಗೆ ರಾಧಾಕೃಷ್ಣರಿಗಾಗಿ ಹಾಸಿಗೆ, ಶೃಂಗಾರ ಸಾಮಗ್ರಿ, ಬೆಣ್ಣೆ, ಲಡ್ಡು, ಬೇವಿನ ಕಡ್ಡಿ, ವೀಳ್ಯದೆಲೆಯನ್ನು ಇಡಲಾಗುತ್ತದೆ. ನಂತರ ದೇವರಿಗೆ ಆರತಿ ಮಾಡಿ ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತದೆ. ಆದರೆ ಮುಂಜಾನೆ ಬಂದು ನೀವು ನೋಡಿದರೆ ಇದೆಲ್ಲ ಹರಡಿರುತ್ತದೆ. ಲಾಡು, ಬೆಣ್ಣೆ ಹಾಗೂ ವೀಳ್ಯದೆಲೆಯನ್ನು ಯಾರೋ ತಿಂದಂತೆ ಇರುತ್ತದೆ. ಬೇವಿನ ಕಡ್ಡಿಯನ್ನು ಯಾರೋ ಬಳಸಿದಂತಿರುತ್ತದೆ. ಇದನ್ನು ಭಕ್ತರಿಗೂ ತೋರಿಸಲಾಗುತ್ತದೆ. ಭಕ್ತರು ಇದನ್ನು ಕೃಷ್ಣನಿಗೆ ಬಳಸಿದಂತ ಸಾಮಗ್ರಿಗಳು ಹಾಗೂ ಪ್ರಸಾದ ಎಂದು ಸ್ವೀಕರಿಸುತ್ತಾರೆ. ಇಲ್ಲಿ ರಾತ್ರಿ ಕೃಷ್ಣ ಲೀಲೆ ಆಡೋದನ್ನ ನೋಡೋದು ನಿಷೇಧ. ಹೀಗಾಗಿ ರಾತ್ರಿ ವೇಳೆ ಈ ವನಕ್ಕಾಗಲಿ ದೇವಾಲಯಕ್ಕಾಗಲಿ ಯಾರಿಗೂ ಪ್ರವೇಶವಿಲ್ಲ. ರಾತ್ರಿಯ ಪೂಜೆಯ ನಂತರ ಭಕ್ತರನ್ನು ಹೊರಗೆ ಕಳಿಸಿ ಈ ದೇವಾಲಯಕ್ಕೆ ಸಂಪೂರ್ಣವಾಗಿ ಬೀಗ ಹಾಕಲಾಗುತ್ತದೆ. ಈ ದೇವಾಲಯಕ್ಕೆ ಅಥವಾ ಈ ಬಾಗಿಲಿಗೆ 7 ಬೀಗಗಳನ್ನು ಜಡೆಯಲಾಗುತ್ತದೆ. ಇನ್ನು ಕುತೂಹಲಕ್ಕಾಗಿ ಕಣ್ಣು ತಪ್ಪಿಸಿ ಪರೀಕ್ಷಿಸಲು ಅಲ್ಲೇ ಉಳಿದರೂ ಇಲ್ಲಿಯವರೆಗೆ ಯಾರೂ ಬದುಕಿ ಬಂದಿಲ್ಲ. ಜೊತೆಗೆ ಅವರು ಮಾನಸಿಕವಾಗಿ ಹಾನಿಗೊಳಗಾಗಿದ್ದು ಅಥವಾ ಕಣ್ಣುಗಳನ್ನು ಕಳೆದುಕೊಂಡಿದ್ದು, ಬದುಕಿದ್ದರೂ ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರೋ ಸಾಕ್ಷಿಗಳು ಇಲ್ಲಿ ನಿಮಗೆ ದೊರಕುತ್ತವೆ. ಒಂದು ಸಾರಿ ಕೃಷ್ಣ ಭಕ್ತನೊಬ್ಬ ಕೃಷ್ಣನ್ ನೋಡೋಕೆ ಅಂತ ವನದಲ್ಲಿ ಅಡಗಿ ಕೂತಿದ್ದ. 2 ಬಾರಿ ಅವನನ್ನು ನೋಡಿದ ದೇವಾಲಯದ ಜನ ಅವರನ್ನು ಹೊರಗೆ ಕಳಿಸುತ್ತಾರೆ. ಆದರೆ 3ನೇ ಬಾರಿ ಆತ ಯಾರಿಗೂ ಕಾಣದ ಜಾಗದಲ್ಲಿ ಅವಿತು ಕೂತಿದ್ದ. ಆದರೆ ಮುಂಜಾನೆ ಆತ ಮೂರ್ಛೆ ತಪ್ಪಿ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದ. ಇಲ್ಲಿನ ಮತ್ತೊಂದು ವಿಶೇಷ ಅಂದರೆ ಕೇವಲ ಮನುಷ್ಯರಲ್ಲದೆ ಪ್ರಾಣಿಗಳು ಸಹಿತ ರಾತ್ರಿ ವೇಳೆ ಇಲ್ಲಿ ಉಳಿಯೋದಿಲ್ಲ. ಇಲ್ಲಿ ಹಗಲಿನಲ್ಲಿ ಮಂಗಗಳು ಕಾಣಿಸುತ್ತವೆ. ಆದರೆ ರಾತ್ರಿ ಆಗುತ್ತಿದ್ದಂತೆ ಈ ವನದಿಂದ ಅವುಗಳು ಕೂಡ ಹೊರಗೆ ಹೋಗುತ್ತವೆ. ಅದನ್ನು ಭಕ್ತಾದಿಗಳು ತಮ್ಮ ಸ್ವಂತ ಕಣ್ಣಿನಿಂದ ಕಂಡಿದ್ದಾರೆ. ನಿಧಿ ವನದ ಅಕ್ಕಪಕ್ಕದಲ್ಲಿ ಮನೆಗಳಿದ್ದು ಅವರ ಮನೆಗಳಲ್ಲಿ ವನದ ಕಡೆ ಯಾವುದೇ ಕಿಟಕಿಗಳಿಲ್ಲ. ಒಂದು ವೇಳೆ ಇದ್ದರೂ ಅದನ್ನು ಸಂಪೂರ್ಣವಾಗಿ ರಾತ್ರಿಯಲ್ಲಿ ಮುಚ್ಚುತ್ತಾರೆ. ಯಾಕಂದ್ರೆ ಕೃಷ್ಣ, ರಾಧೆ ಹಾಗೂ ಗೋಪಿಯರ ರಾಸಲೀಲೆಯನ್ನು ನೋಡೋದು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅಂದ ಹಾಗೆ ಈ ನಿಧಿವನ ಇರೋದು ಕೃಷ್ಣನ ತವರೂರಾದ ಬೃಂದಾವನದಲ್ಲಿ. ಇದು ರಾಧಾಕೃಷ್ಣರು ದ್ವಾಪರ ಯುಗದಲ್ಲಿ ರಾಸಲೀಲೆ ಆಡಿದ ಸ್ಥಳ, ಇಂದಿಗೂ ಆಡುತ್ತಿರುವ ಸ್ಥಳ. ಇಂತಹ ಪರಮಾತ್ಮನ ಸನ್ನಿಧಿಯಲ್ಲಿ ಕೈ ಮುಗಿದರೆ ಮುಕ್ತಿ ಸಿಗದೇ ಇರದು.
ಮಥುರಾದಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿದೆ. ಒಂದು ವೇಳೆ ನೀವು ವೃಂದಾವನವನ್ನು ಭೇಟಿ ಕೊಡಬೇಕೆಂದರೆ ಮೊದಲು ನೀವು ಮಥುರಾಗೆ ಭೇಟಿ ಕೊಡಬೇಕು. ಅಲ್ಲಿಂದ ನೀವು ಆರಾಮವಾಗಿ ವೃಂದಾವನಕ್ಕೆ ಹೋಗಬಹುದು. ಈ ವೃಂದಾವನದಲ್ಲಿ ಇರುವಂತಹ ಈ ನಿಧಿವನ ಹಾಗೂ ರಂಗಮಹಲ್ ದೇವಸ್ಥಾನವನ್ನು ನೀವು ಭೇಟಿ ಕೊಡಬೇಕೆಂದರೆ ಬೆಳಿಗ್ಗೆ 7 ಗಂಟೆಯಿಂದ 5 ಗಂಟೆಯವರೆಗೂ ನೀವು ಭೇಟಿ ಕೊಡಬಹುದು. 5 ಗಂಟೆಯ ನಂತರ ಈ ದೇವಸ್ಥಾನ ಹಾಗೂ ನಿಧಿವನವನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ. ಸ್ನೇಹಿತರೆ, ಒಂದು ವೇಳೆ ನೀವು ಕೃಷ್ಣನನ್ನು ನಂಬಿದರೆ ಈ ದೇವಸ್ಥಾನಕ್ಕೆ ದಯವಿಟ್ಟು ಭೇಟಿ ಕೊಡಿ. ಜೈ ಕೃಷ್ಣ.